ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ರಿ ಎಲ್ಲರೂ? ಲಾಕ್ಡೌನ್ ಆಯಿತು, 1 ತಿಂಗಳಾಗ್ತಾ ಬಂತು. ಮನೆಯಲ್ಲೇ ಇದ್ದು ಬೇಜಾರಿದ್ದು ಎಲ್ಲಿ ಹೊರಗೆ ಹೋಗೋಣ ಅಂದರೆ ಹೊರಗೆ ಹೋಗ್ಲಿಕ್ಕೆ ಇಲ್ಲ. ಎಲ್ಲರೂ ನೆಂಟರು ಮನೆಗೆ ಹೋಗೋಣ ಅಂದರೆ ಯಾರ ಮನೆಗೆ ಹೋಗುವಾಗೂ ಇಲ್ಲ. ಹಾಗೆ ಈಗ ನಾನಿವತ್ತು ಸಾರು ಇನ್ನಾಗಬೇಕು. ಸಾರು ಏನು ಮಾಡ್ತಿದ್ದೀನಿ ಅಂದರೆ ಮಾವಿನಕಾಯ್ದು ಮೆಣಸ್ಕಾಯಿ ಮಾಡ್ತಾಯಿದ್ದೀನಿ. ಅದನ್ನು ತೋರಿಸ್ತೀನಿ ನಾನು ಹೇಗೆ ಮಾಡೋದು ಏನು ಅಂತ. ಬನ್ನಿ ಫ್ರೆಂಡ್ಸ್, ನೋಡಿ. ಇದು ನಮ್ಮ ಮನೆಯಲ್ಲಿ ಅಕ್ಕಿ ಉಂಟಲ್ಲ, ಅದರ ಫುಡ್ಡು ತುಂಬ ಆಗಿತ್ತು. ಇದನ್ನೆಲ್ಲ ಅಕ್ಕಿ ತಿಂದ್ಕೊಂಡು ಹೋಗಿದೆ, ಎಲ್ಲ ಕಟ್ ಮಾಡಿ. ನೋಡಿ ಇದು ನವಣೆ. ಇದು ಇನ್ನೂ ಸ್ವಲ್ಪ, ಇದೀಗ ಎಳ್ತು ಇನ್ನೂ ಸ್ವಲ್ಪ ಇದಾಗಬೇಕಿದು. ಆಮೇಲೆ ಇದರಲ್ಲಿ ಅಕ್ಕಿ ಎಲ್ಲ ತಿಂದು ಹೋಗ್ತದೆ. ಒಣಗಿಸಿದರೆ ಇದರಲ್ಲಿ ಉಪ್ಪಿಟ್ಟೆಲ್ಲ ಮಾಡ್ತಾರೆ ನವಣೆದ್ದು. ನಾನು ಸಹ ಮಾಡಿಲ್ಲ ಇಷ್ಟರವರೆಗೂ, ಹಾಗೆ ನನಗೆ ಅಷ್ಟು ಅದರ ಬಗ್ಗೆ ಗೊತ್ತಿದ್ದದು ಇಷ್ಟು. ನಮ್ಮ ಮನೇಲಿ ಅಕ್ಕಿ ಉಂಟಲ್ಲ, ಅದಕ್ಕೆ ತುಂಬ ಹಾಕ್ತಾರೆ. ಮತ್ತು ಇಲ್ಲಿ ತುಂಬ ಅಕ್ಕಿ ಎಲ್ಲ ಬಂದು ತಿಂದು ಹೋಗ್ತದೆ. ಹಾಗೆ ತುಂಬ ಹೋಗಿದೆ ನೋಡಿ, ಇಲ್ಲೆಲ್ಲ ಕಟುವಾಗಿ ಹೋಗಿದೆ ತಿಂದು. ಹಾಗೆ ಮತ್ತು ಒಂದೇ ಒಂದು ಟೊಮೆಟೊ ಆಗಿದೆ. ಎಲ್ಲ ಮಳೆಗೆ ಮೊನ್ನೆ ಎಲ್ಲ ಹೋಯ್ತು, ಸತ್ತೋಯ್ತು. ಒಂದು ಟೊಮೆಟೊ ಆಗಿದೆ ನೋಡಿ, ಒಂದೇ ಒಂದು ಟೊಮೆಟೊ ಆಗಿದೆ. ಇಲ್ಲೆಲ್ಲ ತುಂಬ ಆಗ್ತಾಯಿತ್ತು, ಎಲ್ಲ ಹೋಯ್ತು. ಹಾಗೆ ಇದೊಂದು ಸಣ್ಣ ನಮ್ಮ ಅಮ್ಮನ ತೋಟ. ನಾನು ಕಡಿಮೆ ನೀರೆಲ್ಲ ಒಮ್ಮೊಮ್ಮೆ ಹಾಕ್ತೇನೆ, ಮತ್ತೆಲ್ಲ ನಮ್ಮ ಅಮ್ಮನೇ ಹಾಕೋದು ಜಾಸ್ತಿ. ನಮ್ಮ ಮನೆಯದು ಆಂಟಿದ್ದು ನಾಯಿ ತುಂಬ ಆಟ ಆಡ್ತದೆ. ಕೈಗೊಲ್ಲೆ ನೋಡಿ, ಅದನ್ನು ಸ್ನಾನ ಎಲ್ಲ ಮಾಡಿಸ್ತಾರೆ. ಹಾಗೆ ಮುಟ್ತೀವಿ ನಾವು. ಮತ್ತು ಕ್ಲೀನಾಗಿ ಉಂಟು, ಎಲ್ಲೂ ಹೋಗಲ್ಲ ಆಚೆ ಈಚೆ. ಇಲ್ಲಿ ನಮ್ಮ ಮನೆಗೆ ಬರ್ತದೆ, ಮತ್ತು ಆಚೆ ಪಕ್ಕದ ಮನೆಯವರ ಮನೆಗೆ ಹೋಗ್ತದೆ ಅಷ್ಟೇ. ಮರಿ ಅಲ್ವಾ, ತುಂಬ ಆಟ ಆಡೋದು, ಕೂತಲ್ಲಿ ಕೂರಲ್ಲ. ಫ್ರೆಂಡ್ಸ್, ಬನ್ನಿ ನಾವು ಮಾವಿನಕಾಯಿದು ಮೆಣಸ್ಕಾಯಿ ಮಾಡೋಣ. ಬನ್ನಿ. ನಾವು ತುಂಬ ಈಸಿಯಲ್ಲಿ ಮಾಡ್ಬೋದು ಮೆಣಸ್ಕಾಯಿ. ಏನು ಅದು ಎಲ್ಲ ಸಾಮಾನು ಬೇಕು ಅಂತ ಏನಿಲ್ಲ, 1-2-3 ಬಗೆ ಬೇಕಾದದ್ದು. ನಾನೀಗ ಇಲ್ಲಿ ಒಂದು 9 ಮಾವಿನ ತಗೊಂಡಿದ್ದೀನಿ. ಅದರಲ್ಲಿ ಎಲ್ಲ ಚೆನ್ನಾಗುಂಟು. ಇದರಲ್ಲಿ ಹುಳ ಎಲ್ಲ ಆಗೋದು ಸ್ವಲ್ಪ ಕಡಿಮೆ. ತೋರಿಸ್ತೀನಿ ಹೇಗೆ ಅಂತ. ಈ ಥರ ತೆಗೆದು ನೀವು ಕಟ್ ಮಾಡಲಿಕ್ಕೆ ಹೋಗಬೇಡಿ, ಹೀಗೆ ಸಿಪ್ಪೆ ತೆಗೀರಿ, ತುಂಬ ಚೆನ್ನಾಗಿ ಆಗ್ತದೆ. ಹೀಗೆ ತೆಗೆದ್ರೆ ಈ ಥರ ತೆಗೆದು ಒಂದು ಪಾತ್ರೆ, ಸಿಪ್ಪೆನ ಬೀಸಾಡಬೇಡಿ. ನಾನು ಹೇಳ್ತೀನಿ ಮತ್ತು ಹೇಗೆ ಅಂತ. ಇದ್ರೆ ಹುಳ ಇದ್ದರೆ ನಮಗೆ ಜಾಸ್ತಿ ಒಳಗೆ ಹುಳ ಇರೋದಕ್ಕಿಂತ ಜಾಸ್ತಿ ಇಲ್ಲಿ ಸಿಪ್ಪೆಯಲ್ಲಿ ಇರ್ತದೆ. ಆವಾಗ ನೋಡ್ಬೋದು, ಇಲ್ಲಿ ಸಣ್ಣದಿರ್ತದೆ. ಇದರಲ್ಲಿ ಆಗಲ್ಲ ಹುಳ ಅಷ್ಟು. ಈ ಥರ ತೆಗೆದು ಸೇಮ್ ಎಲ್ಲನೂ ಈಗೇನೆ ಸಿಪ್ಪೆ ತೆಗೀರಿ. ತೆಗೆದು ಈಗ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿಡಿ. ಹುಳ ಇದ್ರೆ ನೋಡಿ, ಇಲ್ಲೇ ಇರ್ತದೆ. ಇದ್ರ ಹುಳ ಇಲ್ಲ, ಇದರ ಸಿಪ್ಪೆ ಮಾತ್ರ ಬೇಡ, ಚೆನ್ನಾಗಿಲ್ಲ ಇದು. ಮಾವಿನಕಾಯಲ್ಲಿ ಮೆಣಸ್ಕಾಯಿ ಮಾಡ್ಬೋದು. ಇಲ್ಲಾದರೆ ಮೆಣಸಿನ ಹುಡಿ ಇದ್ದರೆ ಅದರಲ್ಲೇ ಒಗ್ಗರಣೆ ಹಾಕಿ ಮೆಣಸಿನ ಹುಡಿ ಹಾಕಿ ಹಾಗೆ ಸಹ ಮಾಡ್ಬೋದು. ಅದು ಸಹ ತುಂಬ ಟೇಸ್ಟ್ ಆಗ್ತದೆ. ಅಂತೂ ಈಗ ನಮಗೆ ಯಾವುದು ಈಸಿಯಲ್ಲಿ ಆಗ್ತದೆ ಅದೇ ಜಾಸ್ತಿ ಮಾಡಲಿಕ್ಕೆ ಹೋಗ್ತೀವಿ. ಇದು ತುಂಬ ಈಸಿ ಉಂಟು, ಏನು ಕಷ್ಟ ಏನಿಲ್ಲ. ಮತ್ತು ಮಾವಿನಕಾಯಿ ಗೊಜ್ಜು ಮಾಡಲಿಕ್ಕೆ ಆಗ್ತದೆ, ಅದು ತುಂಬ ಸೂಪರ್ ಟೇಸ್ಟ್ ಜಾಸ್ತಿ. ಮತ್ತು ನಾನು ಮೊನ್ನೆ ತೊಕ್ಕು ಮಾಡಿ ತೋರಿಸಿದ್ದೆ ವಿಡಿಯೋ, ಯಾರೆಲ್ಲ ನೋಡಿಲ್ಲ ಒಮ್ಮೆ ನೋಡ್ಕೊಂಡು ಬನ್ನಿ. ತುಂಬ ಈಸಿಯಾಗಿ ಮಾಡ್ಬೋದು ಮಾವಿನಕಾಯಿ ತೊಕ್ಕು. ಅದು ಹಣ್ಣಲ್ಲಿ ಸಹ ಮಾಡ್ಬೋದು. ನಾನು ಸ್ವಲ್ಪ ಕಾಯಲ್ಲಿ ಮಾಡಿದ್ದೆ, ಹಣ್ಣಲ್ಲಿ ಮಾಡಿಲ್ಲ. ಇದು ಸ್ವಲ್ಪ ಕಾಯಿ ಇತ್ತು, ಅಲ್ಲಿಗೆ ಇಟ್ಟು ಹಣ್ಣು ಆಗಿದೆ. ನಾನಿದು ನಿಮಗೆ ರೆಸಿಪಿ ಮಾಡೋಣ ಅಂತಲೇ ತಗೊಂಡು ಬಂದದ್ದು. ಫ್ರೆಂಡ್ಸ್, ನಾವು ಮೊನ್ನೆ ಒಂದು ಬನಾನಾ ಹಲ್ವಾ ಮಾಡಿದ್ವಿ. ಅದು ನಾವು ಇನ್ನೊಂದು ಚಾನಲಲ್ಲಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ವಾ
ಒಮ್ಮೆ ನೋಡ್ಕೊಂಡು ಬನ್ನಿ. ಫುಡ್ ಮೀಡಿಯಾದಲ್ಲಿ ಹಾಕಿದ್ದೀವಿ, ಲಿಂಕನ್ನು ನಾನು ಕೆಳಗೆ ಕೊಟ್ಟಿರ್ತೀನಿ. ಇದನ್ನೀಗ ನಾನು ಸೈಡಲ್ಲಿ ತೆಗೆದಿಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕಿ ಈ ಥರ ಇಚ್ಕಬೇಕು. ಅಂದರೆ ಇದರಲ್ಲಿದ್ದ ರಸ ಎಲ್ಲ ಬಿಡ್ತದೆ, ಅದಕ್ಕೆ ನೀರಲ್ಲಿ ಈ ಥರ ಮಾಡಿ. ನಾವು ಸಿಪ್ಪೆ ಸಹ ವೇಸ್ಟ್ ಆಗಲ್ಲ ಅವಾಗ. ಈ ಸಾರಿಗೆ ನಾವು ಯಾಕೆ ಸಿಪ್ಪೆ ಹಾಕ್ತಾ ಇಲ್ಲ ಅಂದರೆ ಸಿಪ್ಪೆ ಸ್ವಲ್ಪ ಕೈ ಬರ್ತದೆ ಹಾಕಿದರೆ, ಅದಕ್ಕೋಸ್ಕರ ನಾನು ಸಿಪ್ಪೆ ಹಾಕ್ತಾ ಇಲ್ಲ. ನಮಗೆ ಮಾವಿನಕಾಯಲ್ಲಿ ಖಾಲಿ ಒಂದು ಮಾವಿನಕಾಯಿ, ಮಾವಿನ ಹಣ್ಣು, ಒಂದು ಮೆಣಸಿನಕಾಯಿ ಮತ್ತು ಒಂದು ಉಪ್ಪು, ಸ್ವಲ್ಪ ಉಪ್ಪು, ಇದಿಷ್ಟು ಇದ್ದರೆ ನೆಂಚ್ಕೊಂಡು ಊಟ ಮಾಡಿದರೆ ಸೂಪರ್ ಊಟ. ಅದು ಗಂಜಿ ಬಿಸಿ ಬಿಸಿ ಇರಬೇಕು, ಅದರ ಟೇಸ್ಟೇ ಒಂದು ಬೇರೆ, ಸೂಪರ್ ಆಗ್ತದೆ. ಇದಿಷ್ಟು ಈಗ ನಾನು ಈ ಥರ ಮಾಡಿಟ್ಟಿದ್ದೀನಿ. ನಾನೀಗ ಇದನ್ನು ಸಹ ಸೇಮ್ ಹಾಗೇ ಇಚ್ಕ್ತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕಬೇಕು ಅಂತ ಇಲ್ಲ, ಈ ಥರ ಹೀಗೆ ಮಾಡಿಕೊಂಡ್ರೆ ಸಾಕು ನೋಡಿ. ನೋಡಿ ಅದೇ ನೀರಾಯಿತು. ಹೀಗೆ ಇಸ್ಕೊಂಡು ನಾವು ಬೇಯಿಸಿದರೆ ಆಯ್ತಿನ್ನು. ಈ ಥರ ಮಾಡಿ ತೆಗೆದಿಟ್ಕೊಳ್ಳಿ. ಇನ್ನು ನಾನು ಇದನ್ನು ಬೇಯಿಸಲಿಕ್ಕೆ ಇಡ್ತೀನಿ. ನಾನೀಗೊಂದು ಪಾತ್ರೆಗೆ ಎಣ್ಣೆ ತಗೊಳ್ತಿದ್ದೀನಿ. 1 ಸ್ಪೂನ್ ಸಾಕು ತೆಂಗಿನ ಎಣ್ಣೆ ತಗೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ 1 ಸ್ಪೂನಷ್ಟು ಉದ್ದಿನಬೇಳೆ, ಈಗ ಸ್ವಲ್ಪ ಇದು ಕಲರ್ ಸ್ವಲ್ಪ ಉರಿಲಿ, ಆಮೇಲೆ ಕೊತ್ತಂಬರಿ ಹಾಕೋಣ. ನಾನೊಂದು ಈ ಸ್ಪೂನಲ್ಲಿ 1.5 ಸ್ಪೂನಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಖಾರಕ್ಕೆ ಮತ್ತು ದೇಹಕ್ಕೆ ಒಳ್ಳೆಯದು ಅಂತ ಸ್ವಲ್ಪ ನಾನು ಕಾಳು ಮೆಣಸು ತಗೊಳ್ತಾ ಇದ್ದೀನಿ ನೋಡಿ. ಇದು ಕಲರ್ ಚೇಂಜ್ ಆಗ್ತಾ ಬಂತು. ಇದಕ್ಕೆ ನಾನೀಗ ಇದಕ್ಕೆ ನೀವು ಬಿಳಿ ಎಳ್ಳು ಸಹ ಹಾಕ್ಬೋದು, ಇಲ್ಲರ ಕಪ್ಪು ಎಳ್ಳು ಸಹ ಹಾಕ್ಬೋದು, ಯಾವುದುಂಟು ಅದು ಯೂಸ್ ಮಾಡಿಕೊಂಡ್ರೆ ಆಯಿತು. ನಾನು ಬಿಳಿ ಎಳ್ಳು 4 ಸ್ಪೂನ್ ಹಾಕ್ತಾ ಇದ್ದೀನಿ. 1 2 3 4. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಇದು ಫ್ರೈ ಆಗ್ತಾ ಇರುವಾಗಲೇ ನಾನು ಕರಿಬೇವು ಎಳೆ ಹಾಕ್ತಾ ಇದ್ದೀನಿ. ಒಂದು 20 ಅಷ್ಟು ಹಾಕ್ಕೊಳ್ಳಿ. ಇದು ಸ್ವಲ್ಪ ಈಗ ಫ್ರೈ ಆಗಲಿ ಚೆನ್ನಾಗಿ. ಸೂಪರ್ ಸ್ಮೆಲ್ ಬರ್ತಾ ಉಂಟು ಆಯ್ತಾ? ಬಡಾಪನಮ್ಮ ನನಗಿದ್ರ ಸ್ಮೆಲ್ ನೋಡಿ ಹಸು ಆಗ್ತುಂಟಿದೆ. ಚೆನ್ನಾಗಾಗ್ತದೆ. ನಮಗೆ ಎಳ್ಳು ಹಾಕಿದ ಮೇಲೆ ಸೂಪರ್ ಟೇಸ್ಟ್ ಕೊಡ್ತದೆ. ನಮಗೆ ಇದು ಬಿಳಿ ಎಳ್ಳೇ ಬೇಕು ಅಂತ ಏನಿಲ್ಲ, ಕಪ್ಪು ಎಳ್ಳಿದ್ರೂ ಟೇಸ್ಟ್ ಜಾಸ್ತಿ ಕೊಡ್ತದೆ. ಕಪ್ಪು ಎಳ್ಳು ಸಹ ಚೆನ್ನಾಗಾಗ್ತದೆ. ನಾನು ಅದನ್ನೀಗ ತನಗಾಕ್ಲಿಕ್ಕೆ ಒಂದು ಇಡ್ತಾ ಇದ್ದೀನಿ. ಸ್ವಲ್ಪ ತನಗಾಗಲಿದು. ನಾನಿದು ಖಾರಕ್ಕೆ ಹಾಕ್ತಾ ಇದ್ದೀನಿ ಗುಂಡು ಮೆಣಸು ಒಂದು 4 ತಗೊಂಡಿದ್ದೀನಿ. ಹಾಗೆ ಒಂದು ಬ್ಯಾಡಗಿ ಮೆಣಸು ಒಂದು 10 ತಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂತ ಇದ್ದವರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಬ್ಯಾಡಿಗೆ ಅಷ್ಟು ಖಾರ ಬರಲ್ಲ, ಗುಂಡು ಮೆಣಸು ಖಾರ ಬರ್ತದೆ. ಒಂದಿಷ್ಟು ಮೆಂತ್ಯ ಹಾಕ್ಕೊಳ್ಳಿ. ಹೀಗೆ ಸ್ವಲ್ಪ ನೋಡಿ. ಇದು ಫ್ರೈ ಆಯಿತು ಸಾಕು, ಇಷ್ಟ ಆದರೆ ಜಾಸ್ತಿ ಆಗೋದು ಬೇಡ. ಓಕೆ, ನಾನೀಗ ಗ್ಯಾಸ್ ಆಫ್ ಮಾಡಿಕೊಡ್ತಿದ್ದೀನಿ. ನಾನೀಗೊಂದು ಪಾತ್ರೆಗೆ ಆವಾಗಲೇ ನಾನು ಚಿಡಿಸಿದ್ದನ್ನು ಹಾಕ್ತಾಯಿದ್ದೀನಿ. ಇದು ಬೇಯಿಸಬೇಕು ನಾವು ಸ್ವಲ್ಪ. ಹಾಗೆ ನಾನು ಸಿಪ್ಪೆನ ಕಿವುಚಿ ನೀರು ತೆಗೆದಿಟ್ಟೆ ಅಲ್ಲದೆಲ್ಲ ಅದನ್ನು ಸಹ ಹಾಕ್ಕೊಳ್ಳಿ. ತುಂಬ ತೆಳ್ಳಗೆ ಬೇಡ, ಸ್ವಲ್ಪ ದಪ್ಪನೇ ಇರಲಿ. ಮತ್ತು ಪುನಃ ರುಬ್ಬಿದ ಮೇಲೆ ನಾವು ಹಾಕ್ತೀವಲ್ಲ ಸಾರು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ಹಾಕಿದರೆ ಸ್ವಲ್ಪ ತೆಳ್ಳಗೆ ಆಗ್ತದೆ. ಜಾಸ್ತಿ ತೆಳ್ಳಗೆ ಮಾಡಲಿಕ್ಕೆ ಹೋಗೋದು ಬೇಡ. ನಾನು ಇದಕ್ಕೇನೀಗ 3 ಮೆಣಸಿನಕಾಯಿ ತಗೊಂಡಿದ್ದೀನಿ, ಹಸಿಮೆಣಸಿನಕಾಯಿ.
ಖಾರ ಬೇಕಿದ್ದವರು ಜಾಸ್ತಿ ಹಾಕೋಬೋದು, ಖಾರ ಬೇಡ ಅಂತ ಇದ್ದವರು 2 ಸಹ ಹಾಕ್ಬೋದು. ಈ ಥರ ಉದ್ದ ಉದ್ದ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ನಮ್ಮ ಮನೆಯವರು ತೆಂಗಿನಕಾಯಿ ತುರಿತಾ ಇದ್ದಾರೆ. ಇದು ಮುಚ್ಚಿಟ್ಟು ಬೇಯಿಸ್ತೀನಿ, ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ. ನಮ್ಮ ಮನೆಯವರು ತೆಂಗಿನಕಾಯಿ ತುರಿತಾ ಇದ್ದಾರೆ. ಜೋರು ಹಸಿವಾಗಿದೆ ಅಂತೆ. ಅದು ನಾನು 1 ಕಪ್ಪು ತೆಂಗಿನ ತುರಿ ತಗೊಂಡಿದ್ದೀನಿ. ನಾವು ಆವಾಗಲೇ ಹುರಿದಿಟ್ಟಂತ ಮೆಣಸು ಹಾಕ್ತಾ ಇದ್ದೀವಿ. ಈಗ ಇದನ್ನು ನೀರು ಹಾಕದೆ ಒಮ್ಮೆ ರುಬ್ಕೊಳ್ಳಿ ಹಾಗೇನೆ. ಇಷ್ಟೀಗ ನಾನೀಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಆವಾಗಲೇ ಹುರಿದಿಟ್ಟಂತ ಎಳ್ಳುನೆಲ್ಲ ಹಾಕ್ತಾ ಇದ್ದೀನಿ. ನಾನೀಗ ಇದನ್ನು ರುಬ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಅರ್ಧ ಲೋಟ ನೀರು ಹಾಕಿದೆ. ಈಗ ನಾನು ಪುನಃ 1/4 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಮತ್ತು ನಿಮಗೆ ಎಷ್ಟು ನೀರು ಬೇಕು ನೋಡಿಕೊಂಡು ರುಬ್ಕೊಳ್ಳಿ. ಇದಕ್ಕೆ ನಾನೀಗ ಉಪ್ಪು ಮತ್ತು ಬೆಲ್ಲ ಹಾಕ್ತಾ ಇದ್ದೀನಿ. ಸಿಹಿ ನೋಡ್ಕೊಂಡು ಹಾಕಿ, ಯಾಕಂದರೆ ಮಾವಿನ ಹಣ್ಣು ಸಿಹಿ ಇದ್ದರೆ ತುಂಬ ಜಾಸ್ತಿ ಸಿಹಿ ಬೇಡ, ಸ್ವಲ್ಪ ಕಮ್ಮಿನೇ ಇರಲಿ. ಮತ್ತು ನಿಮಗೆ ಸ್ವೀಟ್ ತುಂಬ ಇಷ್ಟ ಇದ್ದವರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿ, ಅದಕ್ಕೆ ಇಷ್ಟ ಆಗ್ತಾ ಇದ್ದೀನಿ. ಸ್ವಲ್ಪ ಅದು ಹುಳಿ ಉಂಟು ಮಾವಿನ ಹಣ್ಣು. ಇದಕ್ಕೀಗ ನಾನು ಕಲ್ಲುಪ್ಪು ತಗೊಳ್ತಾ ಇದ್ದೀನಿ. ಕಲ್ಲುಪ್ಪು ಇದ್ದರೆ ಕಲ್ಲುಪ್ಪು ಹಾಕಿ, ಇಲ್ಲ ಹುಡಿ ಉಪ್ಪು ಇದ್ದರೆ ಹುಡಿ ಉಪ್ಪೆ ಹಾಕಿ. ಇದೀಗ ಹುಳಿ ಇರುವುದರಿಂದ ನಾನು ಇದಕ್ಕೆ ಹುಳಿ ಏನು ಹಾಕ್ತಾ ಇಲ್ಲ. ಹುಳಿ ಇಲ್ಲ ಅಂತ ಇದ್ದರೆ, ಮಾವಿನ ಹಣ್ಣು ಸ್ವೀಟ್ ಇದೆ ಅಂತ ಆದರೆ ಸ್ವಲ್ಪ ಹುಳಿನ ಹಾಕ್ಕೊಳ್ಳಿ. ಅಂದರೆ ಕಡಿವಾಗಲೇ ಹಾಕಬೇಕು ಅಂತ ಏನಿಲ್ಲ. ಮತ್ತು ನೀರೆಲ್ಲ ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ಹಿಂಡಿ ಸರಿ ಚಿಕ್ಕಿ ಅದನ್ನು ಆ ನೀರನ್ನು ಹಾಕ್ಕೊಳ್ಳಿ. ಇದು ನಾನು ರುಬ್ಬಿ ಇಟ್ಕೊಂಡ ಮಸಾಲೆ. ಇಷ್ಟು ರುಬ್ಬಿದರೆ ಸಾಕು. ಮಾವಿನ ಹಣ್ಣು ಸಹ ಬೆಂದಿದೆ. ಈಗ ನಾನು ಇದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿದೆ, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ದಪ್ಪ ಉಂಟಲ್ಲ ಇದು, ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿಕೊಂಡು ತುಂಬ ತೆಳು ಬೇಕಿದ್ದರೆ ತೆಳ್ಳಗೆ ಸಹ ಮಾಡ್ಬೋದು. ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ಆಗ್ತದೆ ಅಂತ. ನಾನು ತುಂಬ ತೆಳ್ಳಗೆ ಮಾಡ್ತಾ ಇಲ್ಲ, ತುಂಬ ದಪ್ಪ ಸಹ ಇಲ್ಲ. ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಪುನಃ 1 ಗ್ಲಾಸ್ ನೀರು ಹಾಕಿದೆ. ಈಗ ಇಷ್ಟು ಆದರೆ ಸಾಕು ನಮಗೆ ನೀರು. ಈಗ ಸ್ವಲ್ಪ ಜೋರಿಡಿ ಗ್ಯಾಸ್. ನಾನು ಆವಾಗ ಮೀಡಿಯಂ ಫ್ಲೇಮ್ ಅಂತ ಹೇಳಿದ್ದೆ. ಜೋರಿಟ್ಟು ಸ್ವಲ್ಪ ಕುದೀಲಿ ಇದು. ಇಷ್ಟು ದಪ್ಪ ಇದ್ದರೆ ಸಾಕು. ಅದಿನ್ನು ಕುದಿ ಬಂದಮೇಲೆ ಪುನಃ ದಪ್ಪ ಆಗ್ತದೆ. ಮತ್ತು ಬೆಲ್ಲ ಹಾಕಿದ್ದೀವಲ್ಲ, ಪುನಃ ಸ್ವಲ್ಪ ದಪ್ಪನೇ ಆಗ್ತದೆ ಅದು. ಉಪ್ಪು ನೋಡ್ಕೊಂಡು ಹಾಕಿ, ಯಾಕಂದರೆ ಉಪ್ಪು ಸಪ್ಪೆ ಸಹ ಇದ್ರೆ ಚೆನ್ನಾಗಾಗಲ್ಲ. ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಒಟ್ಟಿಗೆ ಇದ್ದರೆ ತುಂಬ ಟೇಸ್ಟ್ ಆಗ್ತದೆ. ಅದಕ್ಕೇ ಮೆಣಸ್ಕಾಯಿ ಅಂತ ಹೇಳೋದು. ನೋಡಿ, ಇದು ದಪ್ಪ ಆಗ್ತಾ ಬಂತು ಪುನಃ. ಇದಕ್ಕೆ ಸೋನಾ ಮಸೂರಿ ರೈಸ್ ಮತ್ತೊಂದು ತಿಳಿ ಸಾರು, ಒಂದು ಹಪ್ಪಳ ಇದಿರಬೇಕು. ಸೂಪರ್ ಊಟ, ನನ್ನ ಫೇವ್ರೇಟ್. ನಾನು ಮಾತ್ರ ಬೆಳ್ತಕ್ಕಿ ಅಥವಾ ಸೋನಾ ಮಸೂರಿ ರೈಸ್ ಮಾಡಿಲ್ಲ, ಕುಚಲಕ್ಕಿನೇ, ಅದಕ್ಕೂ ಚೆನ್ನಾಗಾಗ್ತದೆ. ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಇಟ್ಟು ಸ್ವಲ್ಪ ಇದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷದಷ್ಟು ಕುದೀಲಿ. ಅಂದರೆ ಓಪನ್ ಇಟ್ಟರೆ ಎಲ್ಲ ಹಾರಿ ಮೇಲೆ ಬೀಳ್ತದೆ. ಅದಕ್ಕೆ ಒಂದು 5 ನಿಮಿಷ ಕುದೀಲಿ. 5 ನಿಮಿಷ ಆಯ್ತು. ಈಗ ನೋಡಿ, ಇದೀಗ ಇಷ್ಟು ಕುದಿದೆ. ಇದಿಷ್ಟ ಆದರೆ ಸಾಕು ನಮಗೆ. ಮೇಲೆಗಡೆ ಈ ಥರ ಬಂದರೆ ಇದು ಬೆಂದಿದೆ ಅಂತ ಅರ್ಥ. ನೋಡಿ, ಹೀಗೆ ಬಂದರೆ ಈಗ ಇದು ಸಾಕು. ನನಗೆ ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಂದು ಪಾತ್ರೆಗೆ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಆಮೇಲೆ ಒಂದಿಷ್ಟು ಸಾಸಿವೆ, ಮೆಣಸು ಒಂದು ಹಾಕ್ಕೊಳ್ಳಿ. ಮತ್ತು ಕರಿಬೇವೇಳೆ, ಅದರ ದಂಟನ್ನು ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಅದು ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಷ್ಟೆಲ್ಲದಿದ್ದರೆ ಹಾಕ್ಲಿಕ್ಕೆ ಹೋಗಬೇಡಿ. ಒಗ್ಗರಣೆ ಹಾಕಿದ ಮೇಲೆ ಪುನಃ ಬಾಯಿ ಮುಚ್ಚಿ ಹಾಕಿ ಸ್ವಲ್ಪ ಸಾರು ತೆಕ್ಕೊಂಡು ಇದಕ್ಕೆ ಹಾಕಿ. ಯಾಕಂದರೆ ಅದರಲ್ಲಿ ಆಯಿಲ್ ಪಾಸ್ ಇದ್ದದೆಲ್ಲ ತೆಗಿಲಿಕ್ಕೋಸ್ಕರ.
ಪುನಃ ಅದನ್ನು ಹೀಗೆ ಮಾಡಿ ಮುಚ್ಚಿಡಿ.